ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಮಾತುಕತೆಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ಮಾಹಿತಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಖ್ಯಾತ ದಂತ ವೈದ್ಯರಾಗಿ ಹೊಸಂಗಡಿಯಲ್ಲಿ ಸುರಕ್ಷಾ ದಂತ ವೈದ್ಯಾಲಯವನ್ನು ಹೊಂದಿಕೊಂಡು ಶಸ್ತ್ರಚಿಕಿತ್ಸಕರಾಗಿ ಹಾಗೆ ಒಳ್ಳೆಯ ಬರಹಗಾರರಾಗಿ ಲೇಖಕರಾಗಿ ವಾಗ್ಮಿಯಾಗಿ ಅವರು ಪ್ರಸಿದ್ಧರು. ಈ ವಾರದಲ್ಲಿ ಅವರು ವಿಶ್ವ ಕಿಡ್ನಿ ದಿನಾಚರಣೆಯ ಬಗ್ಗೆ ನಮಗೆ ಹೇಳಕ್ಕೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಮಾರ್ಚ್ 14 ಇವತ್ತು ವಿಶ್ವ ಕಿಡ್ನಿ ದಿನಾಚರಣೆಯ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದ ಮಾಹಿತಿಯನ್ನು ನಮಗೆ ಅವರು ಕೊಡ್ತಾ ಇದ್ದಾರೆ. ಅವರನ್ನೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತಗಳು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರೇ. ನಮಸ್ಕಾರ ಡಾಕ್ಟರ್. ಇವತ್ತು ವಿಶ್ವ ಕಿಡ್ನಿ ದಿನಾಚರಣೆ. ಈ ಕಿಡ್ನಿ ದಿನಾಚರಣೆ ಅಂತ ಹೇಳುವಾಗ, ಕಿಡ್ನಿ ಅಂತ ಹೇಳಿದರೆ ನಮ್ಮ ದೇಹದ ಒಂದು ಬಹುಮುಖ್ಯ ಅಂಗಗಳಲ್ಲಿ ಒಂದು. ಇದರ ಬಗ್ಗೆ ತುಂಬ ಕಾಳಜಿಗಳು ಅಥವಾ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಯಾವುದಾದ್ರೂ ಮಾತ್ರೆಗಳನ್ನು ಕಡಿಮೆ ತಗೊಂಡ್ರೆ ಅದು ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳೋದು, ಯಾವುದಾದ್ರೂ ಇಂಜೆಕ್ಷನ್ಗಳನ್ನು ತಗೊಂಡ್ರೆ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳೋದು. ಅದರಲ್ಲೂ ಮಧುಮೇಹ ರೋಗ ಬಂದವರಿಗೆ ಕಿಡ್ನಿಯ ಬಗ್ಗೆ ಬಹಳಷ್ಟು ಜಾಗೃತಿ ಇರಬೇಕು. ಹೀಗೆ ಕಿಡ್ನಿಯ ಬಗ್ಗೆ ಬಹಳಷ್ಟು ಮಾತುಗಳು ಕೇಳ್ತಾ ಇದ್ವಿ. ಈ ಕಿಡ್ನಿ ದಿನಾಚರಣೆ ಅಂದರೆ ಏನು? ನೋಡಿ, ನಮ್ಮ ದೇಹದ ಒಂದು ಅತ್ಯಂತ ಪ್ರಾಮುಖ್ಯವಾದ ಅಂಗ, ನಮ್ಮ ಹೃದಯ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯವಾದಂಥ ಅಂಗ ಕಿಡ್ನಿ. ದಿನದ 24 ಗಂಟೆಯೂ ಕೆಲಸ ಮಾಡ್ತಾನೇ ಇರ್ತದೆ. ಈಗ ತಾನೇ ತಾವು ಹೇಳಿದ್ರಿ ಅತಿ ಮುಖ್ಯವಾದಂಥ ಅಂಗ ಅಂಥೇಳಿ. ಹಾಗೆ ನಮ್ಮ ಜೈವಿಕ ಕ್ರಿಯೆಗಳು, ದೇಹದಲ್ಲಿ ನಡೆಯುವಂಥ ಎಲ್ಲ ಪ್ರಕ್ರಿಯೆಗಳಿಗೂ ಹೃದಯ ಹೇಗೆ ಕೆಲಸ ಮಾಡ್ತದೋ ಅದೇ ರೀತಿ ನಮ್ಮ ಕಿಡ್ನಿ ಸಹ ಕೆಲಸ ಮಾಡುವಂಥದ್ದು. ಒಂದು ರೀತಿಯ ಫಿಲ್ಟರ್ ಅಂತ ಹೇಳ್ಬೋದು ನಾವು. ನಮ್ಮ ದೇಹದಲ್ಲಿ ಬಹಳಷ್ಟು ಜೈವಿಕ ಕ್ರಿಯೆಗಳು ನಡೀತಾ ಇರ್ತದೆ, ನಿರಂತರವಾಗಿ ನಡೀತಾ ಇರ್ತದೆ. ಆಗ ಅದರಲ್ಲಿ ಉತ್ಪನ್ನ ಆಗುವಂತಹ ಕೆಮಿಕಲ್ಸು, ರಾಸಾಯನಿಕಗಳು, ವಿಷಕಾರಕ ವಸ್ತುಗಳು, ತ್ಯಾಜ್ಯಗಳು ಅದು ದೇಹದಲ್ಲಿ ಎಕ್ಯುಮುಲೇಟ್ ಆದರೆ ಖಂಡಿತವಾಗಿ ಸಹ ದೇಹದ ಆರೋಗ್ಯಕ್ಕೆ ಮಾರಕವಾಗ್ತದೆ. ಇಂತಹ ಜೈವಿಕ ಉತ್ಪನ್ನಗಳಿಂದ ಬಿಡುಗಡೆಯಾದಂತಹ ಈ ತ್ಯಾಜ್ಯಗಳು, ರಾಸಾಯನಿಕಗಳನ್ನು ದೇಹದಿಂದ ಹೊರಹಾಕುವಂಥ ಕೆಲಸವನ್ನು, ಫಿಲ್ಟರ್ ಮಾಡೋದು, ಸೋಸುವಂಥ ಕೆಲಸವನ್ನು, ಮಲಿನಗೊಂಡ ರಕ್ತದಲ್ಲಿರುವಂಥ ರಾಸಾಯನಿಕಗಳನ್ನು ಹೊರಗೆ ಹಾಕುವ ಕೆಲಸವನ್ನು ಕಿಡ್ನಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅಂತಹ ಕಿಡ್ನಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಇರೋದು 2 ಕಿಡ್ನಿ, ನಮಗೆ ಇರುವುದೊಂದು ಒಂದೇ ಭೂಮಿ ಅಂತ ನಾವು ಹೇಳ್ತೇವೆ. ಹಾಗೆ ಇರುವುದು 2 ಕಿಡ್ನಿ ಅಂತೇಳಿ ನಾವು ವೈದ್ಯರು ಹೇಳ್ತೇವೆ. ಇಂತಹ ಕಿಡ್ನಿಯ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ಕಿಡ್ನಿಗೆ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತದೆ, ಕಿಡ್ನಿಯ ರೋಗದ ಲಕ್ಷಣಗಳು ಏನು, ಮಧುಮೇಹ ರೋಗಿಗಳಲ್ಲಿ ಯಾವ ರೀತಿ ಕಿಡ್ನಿಗಳ ಬಗ್ಗೆ ಗಮನ ವಹಿಸಬೇಕಾಗತ್ತೆ, ಅಥವಾ ಈ ಹೈಪರ್ ಟೆನ್ಷನ್ ಬರೋವರಿಗೆ ಕಿಡ್ನಿ ರೋಗ ಜಾಸ್ತಿ, ಇಂಥ ಎಲ್ಲ ವಿಚಾರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ವಿಶ್ವಸಂಸ್ಥೆ ಮಾರ್ಚ್ ತಿಂಗಳ 2ನೇ ಗುರುವಾರದಂದು ಪ್ರತಿ ವರ್ಷ ಮಾರ್ಚ್ ತಿಂಗಳನ್ನು ಸಾಮಾನ್ಯವಾಗಿ ಕಿಡ್ನಿ ಅವೇರ್ನೆಸ್ ಮಂತ್ ಅಂತ ಎಲ್ಲ ವೈದ್ಯರು ಜಗತ್ತಿನಾದ್ಯಂತ ಮಾಡ್ತಾರೆ. 2ನೇ ಗುರುವಾರವನ್ನು ವಿಶ್ವ ಕಿಡ್ನಿ ದಿನ ಅಂತ ಹೇಳಿ. ಈ ವರ್ಷ ಅದು ಮಾರ್ಚ್ 14ಕ್ಕೆ ಬಂದಿದೆ. ಕಳೆದ ವರ್ಷ ಮಾರ್ಚ್ 10ಕ್ಕೆ ಬಂದಿತ್ತು. ಸೊ ಇಂತಹ ದಿವಸ ನಾವು ಇವತ್ತಿನ ಪೇಪರಲ್ಲಿ ತಾವು ನೋಡಿರ್ಬೋದು, ಇವತ್ತು ಕಿಡ್ನಿ ಕ್ಲಿನಿಕ್ಸ್ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥದ್ದು, ಕಿಡ್ನಿ ರೋಗ ಪತ್ತೆ ಕ್ಯಾಂಪುಗಳು ಸಹ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ನಡೀತಾ ಇದೆ. ಈ ರೀತಿ ಮಾಡಿ ಜನರಲ್ಲಿ ಕಿಡ್ನಿ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಕಿಡ್ನಿಯ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಇದರ ಬಗ್ಗೆ ಸಹ ಜಾಗೃತಿ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ. ಈ ಜನರಲ್ಲಿ ವಿಶೇಷವಾಗಿ ಕಿಡ್ನಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಲಿಕ್ಕೆ ಬೇಕಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಕಿಡ್ನಿ ದಿನಾಚರಣೆ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ದೇಹದಲ್ಲಿ ಹೇಗೆ ಹೃದಯ ಮತ್ತು ಬಾಕಿ ಅಂಗಗಳು ಮುಖ್ಯವೋ, ಕಿಡ್ನಿ ಅಷ್ಟೇ ಮುಖ್ಯವಾಗಿ ಹೃದಯದ ದಿನಾಚರಣೆಯನ್ನು ನಾವು ನೋಡ್ತೇವೆ. ಬೇರೆ ಬೇರೆ ದಿನಾಚರಣೆಗಳು ಆಚರಿಸಲ್ಪಡುವುದನ್ನು ನೋಡ್ತೇವೆ. ಕಿಡ್ನಿ ದಿನಾಚರಣೆಗಳು ಅಂದರೆ ಕಿಡ್ನಿ ಅಂತ ಹೇಳಿದರೆ ನಮ್ಮ ದೇಹದ ಒಂದು ರೀತಿಯಲ್ಲಿ ಕಲುಷಿತವನ್ನು ಹೊರಗೆ ಹಾಕಲಿಕ್ಕೆ ಇರುವಂತಹ ಒಂದು ಸಾಧನ. ಈಗ ಕಿಡ್ನಿ ಇದರ ಏನೆಲ್ಲ ಕಾರ್ಯವೈಖರಿಗಳಿವೆ? ನೋಡಿ, ಕಿಡ್ನಿ ನಾವು ಇದನ್ನು ವಾಮನ ಮೂರ್ತಿ ಅಂತ ಹೇಳ್ತೇವೆ. ನೋಡಲಿಕ್ಕೆ ಬಹಳ ಚಿಕ್ಕದದು. ಅದು ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ, ಕಿಬ್ಬೊಟ್ಟೆಯ ಒಳಭಾಗದಲ್ಲಿ ನಮಗೆಲ್ಲ 2 ಕಿಡ್ನಿಗಳು ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ. ತೂಕದಲ್ಲಿ ಸಾಮಾನ್ಯವಾಗಿ 150ರಿಂದ 180 ಗ್ರಾಮ್ ಇರ್ತದೆ, ಜಾಸ್ತಿ ಏನಿಲ್ಲ. ಒಂದು ಮುಷ್ಟಿಯ ಗಾತ್ರದಲ್ಲಿರುವಂಥದ್ದು, ಹುರುಳಿಕಾಯಿಯ ರೂಪದಲ್ಲಿ. ಕಿಡ್ನಿ ಅಂದರೆ ಸಣ್ಣ ಮಕ್ಕಳು ಸಹ ಕಿಡ್ನಿಯ ಚಿತ್ರ, ಒಂದು ಬೀನ್ಸಿನ ಚಿತ್ರ ಹಾಕಿ ಮಕ್ಕಳು ಸಹ ಬಿಡಿಸ್ತಾರೆ. ಕಿಡ್ನಿ ಏನು ಅಂತ ಎಲ್ಲರಿಗೂ ಗೊತ್ತು. ಸೊ 2 ಕಿಡ್ನಿಗಳಿದೆ. ಕೆಲವೊಮ್ಮೆ ಒಂದು ಕಿಡ್ನಿ ಡ್ಯಾಮೇಜ್ ಆದರೆ ಇನ್ನೊಂದು ಕಿಡ್ನಿ
ಒಂದೇ ಕಿಡ್ನಿಯಿಂದಲೂ ಸಹ ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗೆಂದ ಮಾತ್ರಕ್ಕೆ ಕಿಡ್ನಿಯನ್ನು ಹಾಳು ಮಾಡಿಕೊಳ್ಬೇಕು ಅಂತೇಳಿ ಅಲ್ಲ, ಕೆಲವೊಮ್ಮೆ ಅನಿವಾರ್ಯವಾದಾಗ ಕುಟುಂಬದಲ್ಲಿ ಕಿಡ್ನಿ ದಾನ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಒಂದು ಕಿಡ್ನಿಯಿಂದಲೂ ಬದುಕ್ಬೋದು, ಒಂದು ಸ್ಪೇರ್ ಥರ. ಹೇಗೆ ನಮ್ಮ ದೇಹದಲ್ಲಿ 2 ಕಿಡ್ನಿಗಳು ಫಂಕ್ಷನ್ ಚೆನ್ನಾಗಿದ್ದರೆ ಬಹುಶಃ ದೇಹದಲ್ಲಿನೆಲ್ಲ ಮಲಿನಗೊಂಡ ರಕ್ತವನ್ನು ಶುದ್ಧೀಕರಿಸಿ ಒಂದು ದೇಹಕ್ಕೆ ಯಾವುದೇ ತೊಂದರೆ ಬಾರದ ರೀತಿಯಲ್ಲಿ ಒಂದು ಸೋಸುವ ಕೆಲಸವನ್ನು, ಫಿಲ್ಟರ್ ಕೆಲಸವನ್ನು ಕಿಡ್ನಿ ಮಾಡ್ತಾ ಇರೋದು. ನೋಡಲಿಕ್ಕೆ ಚಿಕ್ಕದು, ಮಾಡುವ ಕೆಲಸ ಮಾತ್ರ ಅಮೇಝಿಂಗ್, ಅದ್ಭುತವಾದಂಥ ಕೆಲಸ. ವಾಮನ ಮೂರ್ತಿ ಅಂತಲೇ ನಾವು ಹೇಳ್ತೇವೆ. ಭಾಳಷ್ಟು ವಿಶಿಷ್ಟವಾದಂಥ ಅಂಗ. ಪ್ರತಿಯೊಂದು ದೇಹದಲ್ಲಿರೋ ಪ್ರತಿಯೊಂದು ಅಂಗನೂ ಸಹ ಇಂಪಾರ್ಟೆಂಟೇ. ನಾವು ಹೃದಯ ಒಳ್ಳೆಯದು, ಹೃದಯ ಚೆನ್ನಾಗಿರಬೇಕು, ಕಣ್ಣು ಚೆನ್ನಾಗಿರಬೇಕು, 2 ಕಣ್ಣು ಇರೋದು. ಹಾಗೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ನಿರ್ದಿಷ್ಟವಾದ ಪ್ರಕ್ರಿಯೆಗಳಿದೆ. ಇದು ದೇಹದಲ್ಲಿ ಫಿಲ್ಟರ್ ಕೆಲಸವನ್ನು ನಿರಂತರವಾಗಿ ಮಾಡುವಂಥದ್ದು. ನಾವು ಆಹಾರ ತಗೊಳ್ತೇವೆ, ನಮ್ಮ ಆಹಾರ ರಕ್ತಕ್ಕೆ ಸೇರ್ತದೆ. ರಕ್ತಕ್ಕೆ ನಮ್ಮ ದೇಹದಲ್ಲಿ ಜೈವಿಕ ಪ್ರಕ್ರಿಯೆಗಳು ಏನೇನು ನಡೀತದೆ, ಜೀವಕೋಶಗಳಲ್ಲಿ ಏನೇನು ಕೆಲಸಗಳು ನಡೀತದೆ, ಆವಾಗ ಕಲ್ಮಶಗಳು ಉತ್ಪಾದನೆ ಆಗ್ತದೆ, ಕೆಮಿಕಲ್ಸ್ಗಳು ಉತ್ಪಾದನೆ ಆಗ್ತದೆ, ಅವು ರಕ್ತಕ್ಕೆ ಸೇರ್ತದೆ. ಮತ್ತು ನಾವು ತಿಂದ ಮೆಡಿಕೇಷನ್ಸ್, ಔಷಧಿ, ಈಗ ತಾನೇ ತಾವು ಹೇಳಿದ್ರಿ, ಯಾವುದು ಅನಾಲ್ಜೆಸಿಕ್ಸ್ ಇರ್ಬೋದು, ನೋವು ನಿವಾರಕ ಇರ್ಬೋದು, ಅಥವಾ ಆ್ಯಂಟಿಬಯೋಟಿಕ್ ಇರ್ಬೋದು, ಯಾವುದೇ ವಸ್ತು ನಮ್ಮ ದೇಹಕ್ಕೆ ಸೇರಿದ ಮೇಲೆ ಬೇಡದಂಥ ವಸ್ತು ದೇಹದಿಂದ ಹೊರಗೆ ಹೋಗಲೇಬೇಕು. ಆ ಕೆಲಸವನ್ನು ನಮ್ಮ ಕಿಡ್ನಿ ಮಾಡ್ತಾ ಇರ್ತದೆ. ಸೊ ಒಂದು ರೀತಿಯಲ್ಲಿ ಕಿಡ್ನಿ ಅತ್ಯಂತ ಅನಿವಾರ್ಯವಾದಂಥ ಅಂಗ. ಈ ಕೆಲಸವನ್ನು ನಿರಂತರವಾಗಿ ನಮ್ಮ ಕಿಡ್ನಿ ಮಾಡುತ್ತಲೇ ಇರ್ತದೆ. ಕಿಡ್ನಿಯ ಮೈನ್ ಕೆಲಸ ಅಂದರೆ ಕಲ್ಮಶಗಳನ್ನು ತೆಗೆದುಹಾಕೋದ್ರ ಜೊತೆಗೆ ದೇಹದ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುವಂಥದ್ದು. ಕಿಡ್ನಿಯಲ್ಲಿ ಇರುವಂತಹ ಕೆಲವೊಂದು ಹಾರ್ಮೋನುಗಳು ದೇಹದ ಬ್ಲಡ್ ಪ್ರೆಷರನ್ನು ಸಹ ಕಂಟ್ರೋಲ್ ಮಾಡುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತದೆ. ಸೊ ಇದನ್ನು ನಾವು ಕಾಪಾಡಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಪ್ರತಿಯೊಬ್ಬ ಮನುಷ್ಯರಿಗಿದೆ. ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಕಿಡ್ನಿಯನ್ನು ಫಂಕ್ಷನನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿ ಕೊಡಲಿಕ್ಕೆ ಈ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಕೆಲವೊಂದು ಕೈಗಾರಿಕೆಗಳನ್ನೆಲ್ಲ ಕಾಣ್ತೇವೆ. ಯಾವುದೇ ಕೈಗಾರಿಕೆಗಳನ್ನು ತಗೊಂಡ್ರೂ ಅದರಲ್ಲೊಂದು ತ್ಯಾಜ್ಯ ವಸ್ತು ಅಂತ ಇದ್ದೇ ಇರ್ತದೆ. ಹಾಗೆ ನಮ್ಮ ಮನುಷ್ಯನ ದೇಹದಲ್ಲೂ ಕೂಡ ಅಷ್ಟೇ ಒಂದು ತ್ಯಾಜ್ಯ ಅಂತ ಒಂದು ಇದ್ದೇ ಇದೆ. ಆ ತ್ಯಾಜ್ಯವನ್ನು ಹೊರಹಾಕಬೇಕಿದ್ರೆ ಅದಕ್ಕೊಂದು ಅತ್ಯಂತ ಅಗತ್ಯ ಸಾಧನ ಕಿಡ್ನಿ. ಸ್ವಚ್ಛ ಭಾರತ ಅಂತ ಹೇಳ್ತೇವೆ ನಾವು. ಸ್ವಚ್ಛ ಭಾರತ ಅಂದರೆ ನಮ್ಮ ದೇಶವನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು. ಸ್ವಚ್ಛ ದೇಹ ಅಂದರೆ ನಮ್ಮ ದೇಹದಲ್ಲಿರುವಂತಹ ಮಲಿನ ವಸ್ತುಗಳನ್ನು ತೆಗೆದುಹಾಕೊಳ್ಳೋದು. ಸ್ವಚ್ಛ ಮಾತು ಅಂತೇಳಿ ಮನಸ್ಸುಗಳನ್ನು ನಾವು ಸ್ವಚ್ಛಗೊಳಿಸಬೇಕು, ದೇಹವನ್ನು ಸಹ ಸ್ವಚ್ಛಗೊಳಿಸಬೇಕು. ಒಟ್ಟಿನಲ್ಲಿ ಸ್ವಚ್ಛತೆ ಪ್ರತಿಯೊಂದು ಅಂಗಕ್ಕೂ ಬೇಕು, ದೇಹಕ್ಕೂ ಬೇಕು, ದೇಶಕ್ಕೂ ಬೇಕು. ಹಾಗೆ ಮಾಡಿದರೆ ಮಾತ್ರ ಒಂದು ಆರೋಗ್ಯವಂತ ಸಮಾಜ, ಆರೋಗ್ಯವಂತ ಮನುಷ್ಯ ಆಗಲಿಕ್ಕೆ ಸಾಧ್ಯ. ಈ ಕಿಡ್ನಿ ದಿನಾಚರಣೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು, ಇದರಿಂದಾಗಿ ಭಾಳಷ್ಟು ರೋಗಗಳು, ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು ಬರುವಂಥದ್ದು. ನಮ್ಮ ದೇಶದ ಗ್ಲೋಬಲಿ ನಾನು ಮಾತಾಡೋದು, ಸುಮಾರು 700 ಕೋಟಿ ಜನರಲ್ಲಿ 85 ಕೋಟಿ ಜನರು ಈ ಕಿಡ್ನಿ ಸಂಬಂಧಿ ರೋಗಗಳಿಂದ ಬಳಲ್ತಾ ಇದ್ದಾರಂತೆ. ಇದು ಸ್ಟ್ಯಾಟಿಸ್ಟಿಕ್ಸ್, WHO ಬಂದ ಸ್ಟ್ಯಾಟಿಸ್ಟಿಕ್ಸು. 85 ಕೋಟಿ ಜನರು ಪ್ರತಿ 2 ಗಂಟೆಗಳಿಗೊಮ್ಮೆ ಕಿಡ್ನಿ ಸರಿಯಾದ ಹಾಳಾಗಿ ಕಿಡ್ನಿ ಕಸಿ ಸಿಗದೆ ಜನ ಸಾಯ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವಿದ್ದೇವೆ. ಯಾಕೆಂದರೆ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ವೆನ್ ಡಯಟ್ ಈಸ್ ರಾಂಗ್ ಮೆಡಿಸಿನ್ ಇಸ್ ಆಫ್ ನೋ ಯೂಸ್. ಅಂದರೆ ನಾವು ತಿನ್ನುವ ಆಹಾರ ಸರಿ ಇಲ್ಲ ಅಂದರೆ ಮೆಡಿಸಿನ್ ಪ್ರಯೋಜನಕ್ಕೆ ಬರಲ್ಲ. ವೆನ್ ಡಯಟ್ ಈಸ್ ರೈಟ್ ಮೆಡಿಸಿನ್ ಈಸ್ ಆಫ್ ನೋ ನೀಡ್. ಅಂದರೆ ನಾವು ಸರಿಯಾದ ಆಹಾರ ತೆಗೆದುಕೊಂಡ್ರೆ ನಮಗೆ ಯಾವುದೇ ಔಷಧಿಗಳ ಅವಶ್ಯಕತೆ ಇಲ್ಲ. ನಮ್ಮ ಈ ಕಿಡ್ನಿಗೆ ಹೆಚ್ಚಿನ ತೊಂದರೆ ಆಗುವುದು ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ಈ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ, ನಾವು ತಿನ್ನುವ ಆಹಾರ, ಜಂಕ್ ಫುಡ್ಗಳಿರ್ಬೋದು, ಕರಿದ ತಿಂಡಿಗಳಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರುವ ಫುಡ್ಗಳಿರ್ಬೋದು, ಇವೆಲ್ಲ ಕಿಡ್ನಿಯನ್ನು ಹಾಳು ಮಾಡ್ತದೆ. ಪ್ಲಸ್ ನಾವು ತಿನ್ನುವಂಥ ಸೆಲ್ಫ್ ಮೆಡಿಕೇಷನ್, ಔಷಧಿಗಳು ಏನು ತಗೊಳ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರ್ಬೋದು, ಹೆಚ್ಚಿನವರು ನೋವು ನಿವಾರಕ ಮಾತ್ರೆಯನ್ನು ಚಾಕ್ಲೇಟ್ ತಿಂದಾಗೆ ತಿಂತಾರೆ. ಒಂದು ತಲೆನೋವು ಆದ ಕೂಡಲೇ ರೆಡಿ ಇರ್ತದೆ, ಒಂದು ಅನಾಸಿನ್, ಒಂದು ಮೆಟಾಸಿನ್, ಒಂದು ಕ್ರೋಸಿನ್ ಅಥವಾ ಬ್ರೂಫೆನ್ ಮಾತ್ರೆ ಮನೆಯಲ್ಲಿ ರೆಡಿ ಇರ್ತದೆ. ಅನಗತ್ಯವಾಗಿ ಔಷಧಿ ತಿನ್ನೋದ್ರಿಂದ ನಾವು ತಿನ್ನುವ ಎಲ್ಲ ಔಷಧಿಗಳು ಕಿಡ್ನಿಯ ಮುಖಾಂತರವೇ ಹೊರಗೆ ಹೋಗುವಂಥದ್ದು. ಈ ಸೆಲ್ಫ್ ಮೆಡಿಕೇಷನ್ ಈಸ್ ವೆರಿ ಡೇಂಜರಸ್ ಟು ಕಿಡ್ನಿ. ಒಂದು ಸ್ಟಡಿಯಿಂದಲೇ ಪ್ರೂವ್ ಆಗಿದೆ, ನಮ್ಮ ಭಾರತ ದೇಶದಲ್ಲಿ 30% ಕಿಡ್ನಿ ಡ್ಯಾಮೇಜ್ ಆಗೋದು ಈ ಸೆಲ್ಫ್ ಮೆಡಿಕೇಷನ್, ಅನಗತ್ಯವಾಗಿ ಔಷಧಿ ಸೇವಿಸುವಂಥ ಅದನ್ನು ನಾವು ಕಡಿಮೆ ಮಾಡಬೇಕು. ಈ ದಿನದ ಉದ್ದೇಶ ಅಷ್ಟೇ, ಅನಗತ್ಯವಾಗಿ ಮೆಡಿಸಿನ್ಗಳನ್ನು ಅತಿ ಅನಿವಾರ್ಯವಾದಲ್ಲಿ ಮಾತ್ರ ತಗೊಳ್ಬೇಕು.
ಆ ಕ್ಷಣಕ್ಕೆ ನಿಮಗೆ ನೋವಿದೆ ಅಂತ ತಿನ್ಬೋದು, ಅದನ್ನು ನಾವು ತಡೆದುಕೊಳ್ಳಬಹುದಾದಂಥ ನೋವನ್ನು ಸಹ ನಾವು ತಡೆದುಕೊಳ್ಳಲಿಕ್ಕೆ ತಯಾರಿರುವುದಿಲ್ಲ. ತಕ್ಷಣವೇ ಔಷಧಿ, ಮುಂದೆ ಜಾಸ್ತಿ ಆದರೆ ಅಂತೇಳಿ ಔಷಧಿ ತೆಗೆದುಕೊಳ್ಳುವಂಥದ್ದು. ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಆಚರಣೆಯನ್ನು ನಾವು ಮಾಡ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪುಸಕುರಲ ವಿಶೇಷ ಮಾತುಕತೆಯಲ್ಲಿ ನಾವು ವಿಶ್ವ ಕಿಡ್ನಿ ದಿನಾಚರಣೆಯ ಬಗ್ಗೆ ಇದರ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ನಮ್ಮ ದೇಹದಲ್ಲಿರುವಂತಹ ಕಿಡ್ನಿ ಅಂದರೆ ಏನು, ಇದರ ಉಪಯೋಗ ಏನು, ಇದರಿಂದಾಗಿ ನಮಗೆ ಆಗುವಂತಹ ಲಾಭಗಳು, ದೇಹದ ಆರೋಗ್ಯವನ್ನು ಹೇಗೆ ಕಿಡ್ನಿ ಕಾಪಾಡುತ್ತದೆ ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ನಾವು ಕಿಡ್ನಿಯ ಮಹತ್ವ ಇದೆಲ್ಲವನ್ನು ಹೇಳಿದ್ರಿ. ಈಗ ಕಿಡ್ನಿ ರೋಗಗಳು ಅಂದರೆ ಕಿಡ್ನಿ ನಮಗೆ ತೊಂದರೆಗಳು ಕೊಟ್ಟಾಗ ಇದರ ಹೇಗೆ ನಾವು ಪತ್ತೆ ಹಚ್ಚುವುದು? ನಾಡು ಈಗ ತಾನೇ ಹೇಳಿದೆ, ಕಿಡ್ನಿ ನಮ್ಮ ದೇಹದ ಫಿಲ್ಟರ್ ಅಂತ ಹೇಳಿ. ನಮ್ಮ ಜೈವಿಕ ಕ್ರಿಯೆಗಳಲ್ಲಿ ಉತ್ಪನ್ನವಾಗುವಂಥ ಸೀರಮ್ ಕ್ರಿಯಾಟಿನಿನ್ ಅಂತ ಹೇಳ್ತೇವೆ, ಅದೊಂದು ರೀತಿಯ ಪ್ರೋಟೀನ್. ಮತ್ತು ಸೀರಮ್ ಯೂರಿಯಾ ಅಂತ ಹೇಳ್ತೇವೆ, ಅದು ಸಹ ಜೈವಿಕ ಕ್ರಿಯೆಗಳಲ್ಲಿ ಉತ್ಪತ್ತಿಯಾದಂಥ ರಾಸಾಯನಿಕ. ಮತ್ತು ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂತ ಇದೆ. ಇವೆಲ್ಲ ಸಬ್ ಪ್ರಾಡಕ್ಟ್ಸ್, ಇವೆಲ್ಲ ದೇಹದಲ್ಲಿ ಶೇಖರಣೆ ಆದಾಗ ದೇಹದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಏನಾಗ್ತದೆ ಅಂತ ಹೇಳಿದರೆ, ಒಂದೊಂದಾಗಿ ಇದು ತುಂಬ ನಿಧಾನವಾಗಿ ರಕ್ತದಲ್ಲಿ ಎಕ್ಯುಮುಲೇಟ್ ಆದಾಗ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಸಾಮಾನ್ಯವಾಗಿ ಕಿಡ್ನಿ ಫೇಲ್ ಆಗ್ತಾ ಲಕ್ಷಣಗಳಿದ್ದಾಗ ಮುಖ ಊದಿಕೊಳ್ಳುವಂಥದ್ದು, ಮುಂಜಾನೆ ಹೊತ್ತು ಬೆಳಗ್ಗೆ ಹೇಳುವಾಗ ಮುಖ ಊದಿಕೊಂಡ್ರೆ ಅದು ಕಿಡ್ನಿ ಪ್ರಾಬ್ಲಮ್ ಅಂತೇಳಿ ಹೆಚ್ಚಿನವರು ಸಸ್ಪೆಕ್ಟ್ ಮಾಡುವಂಥದ್ದು. ಮುಖ ಊದಿಕೊಳ್ಳುವಂಥದ್ದು ಒಂದು. ಮತ್ತು ಹಸಿವಿಲ್ಲದಿರುವಂಥದ್ದು, ಊಟ ಸೇರುವುದಿಲ್ಲ, ಯಾವುದೇ ಏಕಾಗ್ರತೆ, ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ. ಮತ್ತು ಲಾಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ, ಏಕಾಗ್ರತೆ ಇಲ್ಲದಿರುವಂಥದ್ದು. ಮತ್ತು ವಾಮಿಟಿಂಗ್ ಸೆನ್ಸೇಷನ್, ವಾಕರಿಕೆ ಅಂತಾರೆ, ವಾಂತಿ ಬಂದಂತಾಗುವುದು. ಯಾಕೆಂದರೆ ಈ ಕಲ್ಮಶಗಳು ನಮ್ಮ ರಕ್ತದಲ್ಲಿ ಜಾಸ್ತಿ ಆದ ಕೂಡಲೇ ಪದೇ ಪದೇ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು. ಏನು ತಿಂದರೂ ಕೂಡ ನಮಗೆ ವಾಮಿಟಿಂಗ್ ಆದಾಗ, ಹೌದು, ರುಚಿ ಇಲ್ಲದಿರುವಂಥದ್ದು, ಹಸಿವಿಲ್ಲದಿರುವಂಥದ್ದು, ಬಾಯಿ ವಾಸನೆ ಬರುವಂಥದ್ದು, ಪ್ಲಸ್ ವಾಕರಿಕೆ, ವಾಮಿಟಿಂಗ್, ಇವೆಲ್ಲ ಸಾಮಾನ್ಯವಾಗಿ ಕಿಡ್ನಿ ತೊಂದರೆಯಲ್ಲಿ ಉಂಟಾಗುವಂಥ ಲಕ್ಷಣಗಳು. ಈ ಲಕ್ಷಣಗಳು ಕಂಡು ಬಂದರೆ, ಮತ್ತು ಯೂರಿನ್ ಪಾಸ್ ಮಾಡುವಾಗ ಯೂರಿನ್ ಉರಿಯುವಂಥದ್ದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳುವಂಥದ್ದು, ಮತ್ತು ಯೂರಿನ್ ತುಂಬ ಡಾರ್ಕ್ ಆಗಿ ಹೋಗುವಂಥದ್ದು, ಮತ್ತು ಯೂರಿನ್ ಒಂದು ರೀತಿಯ ಬ್ಯಾಡ್ ಸ್ಮೆಲ್ ಬರುವಂಥದ್ದು, ಯೂರಿನ್ನಲ್ಲಿ ಪ್ರೋಟೀನ್ ಹೋಗುವಂಥದ್ದು. ಯೂರಿನ್ ಕಲ್ಚರ್ ಮಾಡಿದಾಗ ಯೂರಿನ್ನಲ್ಲಿ ಪ್ರೋಟೀನ್ ಹೋದರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಮತ್ತು ಯೂರಿನ್ನಲ್ಲಿ ಪಸ್ ಸೆಲ್ಗಳು ಇರುವಂಥದ್ದು ಯೂರಿನ್ ಕಲ್ಚರ್ ಮಾಡಿದಾಗ. ಮತ್ತು ಯೂರಿನ್ ನೊರೆಯುಕ್ತವಾಗಿ ಅಂತ ಸಾಮಾನ್ಯವಾಗಿ ಕ್ಲಿಯರ್ ಯೂರಿನ್ ಹೋಗುವಂಥದ್ದು. ಇದೆಲ್ಲ ಈ ರೋಗದ ಲಕ್ಷಣಗಳು. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ, ಒಂದು 70 kg ಮನುಷ್ಯನಿಗೆ ಸುಮಾರು 1,500ದಿಂದ 1,800 ml ಅಂದರೆ 1.5 ಲೀಟರ್ನಷ್ಟು ಇದು ಯೂರಿನ್ ಪಾಸ್ ಆಗಬೇಕು ಒಂದು ದಿನದಲ್ಲಿ. ದೈನಂದಿನ ಚಟುವಟಿಕೆ ಮಾಡಿದಾಗ ಅದು ಕಾಲಕಾಲಕ್ಕೆ ಚೇಂಜ್ ಆಗ್ತದೆ. ಅದು ಫಿಕ್ಸ್ಡು 1500 ml ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ನಮ್ಮ ವಾತಾವರಣವನ್ನು ಹೊಂದಿಕೊಂಡಿರ್ತದೆ, ಮತ್ತು ಅವ್ರ ಆಹಾರದ ಪದ್ಧತಿ ಮೇಲೆ, ಅವರ ಜೀವನ ಶೈಲಿ ಮೇಲೆ ಇರ್ತದೆ. ಯಾಕೆಂದರೆ ಈಗ ಬೇಸಿಗೆನಲ್ಲಿ ನಾವು ಜಾಸ್ತಿ ಬೆವರ್ತೇವೆ, ಆವಾಗ ಇದು ಯೂರಿನ್ ಪಾಸ್ ಆಗೋದು ಕಡಿಮೆ ಆಗ್ತದೆ. ಅದೇ ರೀತಿ ಚಳಿಗಾಲದಲ್ಲಿ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ಬೆವರೋದು ಕಡಿಮೆ, ಯೂರಿನ್ ಜಾಸ್ತಿ ಹೋಗುವಂಥದ್ದು. ಮತ್ತು ನಾವು 24 ಗಂಟೆ AC ರೂಮಲ್ಲೇ ಇದ್ದರೆ ಜಾಸ್ತಿ ಯೂರಿನ್ ಪಾಸ್ ಮಾಡಬೇಕಾಗತ್ತೆ, ಇದು ಬೆವರೋದು ಕಡಿಮೆ. ಆನ್ ಎನ್ ಎವರೇಜ್ ನಮ್ಮ 70 kg ಮನುಷ್ಯನಿಗೆ 1,500ದಿಂದ 1,800 ml ಯೂರಿನ್ ಪಾಸ್ ಆಗ್ತದೆ. ದಿನಕ್ಕೊಮ್ಮೆ ಸಾಮಾನ್ಯ ಆರೋಗ್ಯವಂತ ಮನುಷ್ಯ ಒಂದು 8ರಿಂದ 10 ಬಾರಿ ಮೂತ್ರ ಪಾಸ್ ಮಾಡ್ತಾನೆ. ಇದು ಒಂದು ಒಮ್ಮೆ ಪಾಸ್ ಮಾಡಿದಾಗ 150 to 300 ml ಯೂರಿನ್ ಪಾಸ್ ಮಾಡುವಂಥದ್ದು. ಇದು ಒಂದು ಆರೋಗ್ಯಕರವಾದ ಬೆಳವಣಿಗೆ. ಆದರೆ ಯಾವಾಗ ನಮ್ಮ ಕಿಡ್ನಿಯ ಕಾರ್ಯಕ್ಷಮತೆ ಕಡಿಮೆ ಆಗ್ತದೋ ಆವಾಗ ಈ ಯೂರಿನಿನ ಪ್ರಮಾಣ ಕಡಿಮೆ ಆಗ್ತದೆ. ಯಾವಾಗ ಇದು 1.5 ಲೀಟರ್ ಇದ್ದು 1 ಲೀಟರ್ ಆಗಿ 750 ml ಆದಾಗ ಖಂಡಿತವಾಗಿ ಸಹ ನಾವು ಅವ್ರಿಗೆ ಗೊತ್ತಾಗ್ತದೆ, ಯಾಕೆಂದರೆ ಈ ರೀತಿಯ ತೊಂದರೆಗಳು ಬರ್ತಾ ಇದೆ ಅಂತ. ಇದನ್ನೆಲ್ಲ ವೈದ್ಯರು ಗಮನಿಸ್ತಾರೆ. ಇದನ್ನು ಯೂರಿನ್ನ ಪ್ರಮಾಣ ಕಡಿಮೆ ಆಗ್ಬೋದು, ಅದರ ಕಲರ್ ಚೇಂಜ್ ಆಗುವಂಥದ್ದು, ಡಾರ್ಕ್ ಯೂರಿನ್ ಆಗ್ಬೋದು, ನೊರೆಯುಕ್ತ ಯೂರಿನು, ಸ್ಮೆಲ್ ಬರುವಂಥದ್ದು, ಹಸಿವಿಲ್ಲದಿರುವಂಥದ್ದು, ಮತ್ತು ಯಾವುದೇ ರೀತಿಯ ಕಾನ್ಸಂಟ್ರೇಷನ್ ಇಲ್ಲ, ನಿದ್ರೆ ಬರುವುದಿಲ್ಲ. ಇದೆಲ್ಲ ಒಂದಕ್ಕೊಂದು ಸೇರಿಕೊಂಡಾಗ ಕಿಡ್ನಿ ರೋಗದ ಲಕ್ಷಣಗಳು. ನಾವು ವೈದ್ಯರ ಬಳಿ ಹೋದಾಗ ವೈದ್ಯರು ಇದನ್ನು ಬಹುಶಃ ಇವನಿಗೆ ಕಿಡ್ನಿ ತೊಂದರೆ ಇರಬಹುದು ಅಂಥೇಳಿ ಒಂದು ಸಿಂಪಲ್ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ. ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂತ ಹೇಳಿ. ಸೀರಮ್ ಕ್ರಿಯಾಟಿನ್ ಅಂದರೆ ಬಹಳ ಸುಲಭವಾದಂಥ ಪರೀಕ್ಷೆ, ರಕ್ತ ಪರೀಕ್ಷೆ. ಸಾಮಾನ್ಯವಾಗಿ ಇದು 0.4ನಿಂದ 1.5ವರೆಗೆ ಇರುವಂಥದ್ದು, mg/dL ಅಂತ ನಾವು ಹೇಳ್ತೇವೆ. ಅದಕ್ಕಿಂತ ಜಾಸ್ತಿ ಇದ್ದರೆ, ಯಾವಾಗ ಕಿಡ್ನಿ ಫೇಲ್ ಆಗ್ತದೋ ಆವಾಗ ಈ ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗ್ತದೆ, ಪ್ರಮಾಣ ಜಾಸ್ತಿ ಆಗ್ತದೆ. ಬ್ಲಡ್ಡಲ್ಲಿರುವಂಥ ಯೂರಿಯಾನು ಜಾಸ್ತಿ ಆಗ್ತದೆ,
ನೈಟ್ರೋಜಿನ್ ಜಾಸ್ತಿ ಆಗ್ತದೆ, ಯೂರಿಕ್ ಆಸಿಡ್ ಜಾಸ್ತಿ ಆಗ್ತದೆ. ಇವೆಲ್ಲ ಕಲ್ಮಶಗಳು, ದೇಹದಲ್ಲಿ ಶೇಖರಣೆ ಆಗಬಾರದಂಥ ಕಲ್ಮಶಗಳು. ಅವು ಸರಿಯಾಗಿ ಕಿಡ್ನಿ ಫಂಕ್ಷನ್ ಆಗೋದಿದ್ದರೆ ಅದು ಫಿಲ್ಟರ್ ಆಗಿ ಹೊರಗೆ ಹೋಗ್ತದೆ. ಅದು ಆಗಲಿಲ್ಲ ಅಂತ ಹೇಳಿದರೆ ಇವೆಲ್ಲ ರಕ್ತದಲ್ಲಿ ಜಾಸ್ತಿ ಆಗ್ತದೆ. ಈ ಜಾಸ್ತಿ ಆದಾಗ ಈಗ ಹೇಳಿದಂಥ ಲಕ್ಷಣಗಳು ಎಲ್ಲವೂ ಕಾಣಿಸಿಕೊಳ್ತದೆ. ಆವಾಗ ನಾವು ಕ್ಲಿನಿಕಲ್ ಸಿಂಪ್ಟಮ್ಸ್ ನಾವು ನೋಡ್ತೇವೆ, ಪ್ಲಸ್ ಈ ಲ್ಯಾಬ್ ವ್ಯಾಲ್ಯೂಗಳನ್ನು ನೋಡಿ ಬಹುಶಃ ಇವನಿಗೆ ಕಿಡ್ನಿ ತೊಂದರೆ ಇದೆ ಅಂತೇಳಿ ನಮಗೆ ಒಂದು ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಸುಲಭ ಆಗುವಂಥ ಆಗ್ತದೆ. ರಕ್ತ ಎಷ್ಟು ಪರಿಶುದ್ಧವಾಗಿ ಹೋಗಬೇಕೋ ಅಷ್ಟು ಪರಿಶುದ್ಧವಾಗಿ ಇಲ್ಲದಿದ್ದರೆ ಅದು ಕಿಡ್ನಿಯಿಂದಾಗಿ ಅನ್ನುವಂತಹದ್ದೊಂದು ಸಾಧಾರಣ ಅಭಿಪ್ರಾಯ. ಹೌದು, ಖಂಡಿತವಾಗಿ ಸರ್. ಯಾವಾಗ ತೊಂದರೆಗಳು ಕಾಣಿಸ್ಕೊಳ್ತದೆ, ರಕ್ತದ ಮಲಿನಗೊಂಡು ಈ ರೀತಿ ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಖಂಡಿತವಾಗಿ ಇವನು ಕಿಡ್ನಿ ಸಂಬಂಧಿ ರೋಗಗಳಿಂದ ಬಳಲ್ತಾ ಇದ್ದಾನೆ ಅಂತೇಳಿ. ಇನ್ನೊಂದು ವಿಚಾರ, ಹೆಚ್ಚಿನ ಡಯಾಬಿಟಿಸ್ ಇರುವವರಿಗೆ ಈ ಕಿಡ್ನಿ ಸಂಬಂಧಿ ರೋಗಗಳು ಬೇಗ ಆಗ್ತದೆ. ಯಾಕೆಂದರೆ ಡಯಾಬಿಟಿಸ್ನಲ್ಲಿ ರಕ್ತದ ಸಪ್ಲೈ ಕಡಿಮೆ ಆಗುವಂಥದ್ದು ಯಾವುದು ಕಿಡ್ನಿಗಳಿಗೆ. ಹೈಪರ್ ಟೆನ್ಷನ್ ಇರೋ ಕಿಡ್ನಿ ಮೇಲೆ ವಿಪರೀತವಾದ ಒತ್ತಡ ಇರ್ತದೆ, ಆವಾಗ ಸಹ ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆ. ಇನ್ನು ಒಬೇಸಿಟಿ, ತುಂಬ ದೈಹಿಕವಾಗಿ ತುಂಬ ಕೊಬ್ಬು ಜಾಸ್ತಿ ಇರುವವರಿಗೆ, ಜಾಸ್ತಿ ಕರಿದ ತಿಂಡಿ ತಿನ್ನುವವರು, ಒಬೇಸಿಟಿ ಇರುವವರು, ಅವರಿಗೂ ಸಹ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರು, ಅವರಿಗೂ ಸಹ ಕಿಡ್ನಿ ಬೇಗ ಹಾಳಾಗ್ತದೆ. ಸೊ ಈ ಎಲ್ಲ ಲಕ್ಷಣಗಳು. ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವು ಹೇಳ್ತೇವೆ, ದೈಹಿಕ ಪರಿಶ್ರಮ ಇಲ್ಲದಂತಹ ವ್ಯಕ್ತಿಗಳಲ್ಲಿ ಸಹ ಈ ರೀತಿಯ ಕಿಡ್ನಿ ಸಂಬಂಧಿ, ನಾವು ಡೈಲಿ ಆಟೋಟ, ಸೈಕ್ಲಿಂಗ್, ಸ್ವಿಮ್ಮಿಂಗು, ವಾಕಿಂಗ್, ಬಿರುಸು ನಡಿಗೆ ಅಂತ ನಾವು ಏನು ಹೇಳ್ತೇವೆ, ಇದನ್ನೆಲ್ಲ ಮಾಡ್ತಾ ಇದ್ದರೆ ದೇಹದಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗ್ತದೆ, ದೇಹದಲ್ಲಿ ಬೊಜ್ಜಿನ ಪ್ರಮಾಣ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗ್ತದೆ. ಆವಾಗ ದೇಹದ ಎಲ್ಲ ಸ್ಮಾಲ್ ಅಂಗಗಳಿಗೆ ರಕ್ತದ ಪರಿಚಲನೆ ಜಾಸ್ತಿ ಆಗ್ತದೆ. ಆವಾಗ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಇದು ಬಿಟ್ಟು ನಾವು ಸೆಡೆಂಟ್ರಿ ಲೈಫ್ ಸ್ಟೈಲಿಗೆ ಹೋದರೆ, ಇದು ಯಾವುದು ಮಾಡಲಿಲ್ಲ ಅಂದರೆ ಎಲ್ಲ ತೊಂದರೆಗಳು, BP ಬರ್ತದೆ, ಶುಗರ್ ಬರ್ತದೆ, ಕಿಡ್ನಿ ತೊಂದರೆಗಳು ಕಾಣಿಸ್ಕೊಳ್ತದೆ. ಈಗ ಕಿಡ್ನಿ ಅಂತ ಹೇಳುವಾಗ ನಾವು ಕೆಲವರನ್ನು ಗಮನಿಸ್ತೇವೆ, ಮೂತ್ರ ಬಂದರೂ ಕೂಡ ಅದನ್ನು ಕಟ್ಟಿ ಕೂತ್ಕೊಳ್ಳೋದು, ಇಂತಹದ್ರಿಂದ ಎಲ್ಲ ತೊಂದರೆ ಬರ್ತದೆ. ಇದು ನೋಡಿ, ನಾನು ಹೇಳಿದೆ, ಒಬ್ಬ ಮನುಷ್ಯನಿಗೆ 1500 1800 ml ಯೂರಿನ್ ಪಾಸ್ ಮಾಡಲೇಬೇಕು ದಿನಕ್ಕೆ. ಅದು ಆರೋಗ್ಯವಂತ ಮನುಷ್ಯನ ಲಕ್ಷಣ. ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಲೇಬೇಕು. ಇಷ್ಟು ಜಾಸ್ತಿ ನೀರು ಕುಡಿದಷ್ಟು, ನೀರು ಈಸ್ ದ ಪರ್ಫೆಕ್ಟ್ ಮೆಡಿಸಿನ್. ಹೆಲ್ದಿ ವಾಟರ್ ಉಂಟಲ್ಲ, ಕ್ಲೀನ್ ವಾಟರ್ ಕುಡಿದ್ರೆ ಅದರಷ್ಟು ಒಳ್ಳೆ ಮೆಡಿಸಿನ್ ಬೇರೆ ಯಾವುದೂ ಇಲ್ಲ. ಎಲ್ಲವನ್ನು ಫಿಲ್ಟರ್ ಮಾಡಿ, ರಕ್ತವನ್ನು ಫಿಲ್ಟರ್ ಮಾಡಿ, ಕಿಡ್ನಿಯ ಮುಖಾಂತರ ಎಲ್ಲ ಫಿಲ್ಟರ್ ಆಗಿ ರಾಸಾಯನಿಕಗಳು ಹೊರಗೆ ಹೋಗುವಂಥದ್ದು. ಇದು ಏನಾಗ್ತದೆ, ಕೆಲವೊಮ್ಮೆ ಕೆಲಸದ ಒತ್ತಡ ಇರ್ಬೋದು, ನಾವು ಎದ್ದು ಹೋಗಲಿಕ್ಕೆ ಉದಾಸೀನ ಆಗುವಂಥದ್ದು. ಈ ಪದೇ ದಿನಕ್ಕೆ 8 ರಿಂದ 10 ಬಾರಿ 150 to 250 ml ನಾವು ಒಮ್ಮೆ ಯೂರಿನ್ ಪಾಸ್ ಮಾಡುವಂಥದ್ದು. ಅಷ್ಟು ಆಗಲಿಲ್ಲ ಅಂತೇಳಿ ಆದರೆ ಯೂರಿನ್ ಏನಾಗ್ತದೆ ಅಂದರೆ, ಯೂರಿನ್ ಫಿಲ್ಟರ್ ಆಗುವಂಥ ಕಿಡ್ನಿಗಳಲ್ಲಿ ಏನು ಯೂರಿನ್ ಉತ್ಪನ್ನ ಆಗ್ತದೆ ಅದು ಒಂದು ನಳಿಕೆಗಳ ಮುಖಾಂತರ ಬ್ಲ್ಯಾಡರ್ ಅಂತ ಇದೆ. ಬ್ಲ್ಯಾಡರ್ ಅಂದರೆ ಎಲ್ಲಿ ನಮ್ಮ ಮೂತ್ರ ಶೇಖರಣೆ ಆಗುವಂಥ ಮೂತ್ರ ಚೀಲಕ್ಕೆ ನಾವು ಏನು ಹೇಳ್ತೇವೆ, ಬ್ಲ್ಯಾಡರ್ ಅಂತ, ಯೂರಿನರಿ ಬ್ಲ್ಯಾಡರ್. ಸಾಮಾನ್ಯವಾಗಿ 2.5 ಲೀಟರ್ನಷ್ಟು ಮೂತ್ರ ಶೇಖರಣೆ ಮಾಡುವಂಥ ಸಾಮರ್ಥ್ಯ ನಮ್ಮ ಬ್ಲ್ಯಾಡರ್ಗೆ ಇದೆ. ಇದು ಏನಾಗ್ತದೆ, ಈ ಬ್ಲ್ಯಾಡರ್ಗಳಲ್ಲಿ ಬಂದು ಮೂತ್ರ ಶೇಖರಣೆ ಆದಾಗ ಅಲ್ಲಿಂದ ಸೆನ್ಸೇಷನ್ ಬ್ರೈನಿಗೆ ಹೋಗ್ತದೆ. ಅದು ಎಕ್ಸ್ಪಾನ್ಷನ್ ಆದಾಗ ಅಲ್ಲಿರುವಂಥ ರಿಸೆಪ್ಟರ್ಗಳಲ್ಲಿ ಆವಾಗ ಮೆದುಳಿಂದ ಸಿಗ್ನಲ್ ಬರ್ತದೆ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿ. ಇದು ಆ ಸಂದರ್ಭಗಳಲ್ಲಿ ಮಾಡಲಿಲ್ಲ, ಅದನ್ನು ಮೂತ್ರ ಕಟ್ಟಿಕೊಳ್ಳೋದು ಅಂತ ಹೇಳ್ತೇವೆ. ಆ ರೀತಿ ಮಾಡಿದಾಗ ಯೂರಿನರಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ. ಯಾಕೆಂದರೆ ಸ್ಟಾಗ್ನೆಂಟ್ ಆಗುತ್ತೆ. ಮೂತ್ರ ಒಂದೇ ಕಡೆಯಲ್ಲಿ ಶೇಖರಣೆ ಆದರೆ 2-3 ಗಂಟೆಗಳ ಕಾಲ ಇದ್ದರೆ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತದೆ, ಶೇಖರಣೆ ಆಗುವ ಸಾಧ್ಯತೆ ಇದೆ, ಇನ್ಫೆಕ್ಷನ್ ಆಗುವ ಸಾಧ್ಯತೆ. ಇನ್ನೊಂದು, ಅಲ್ಲಿರುವಂಥ ಕ್ಯಾಲ್ಸಿಯಂ ರಾಸಾಯನಿಕಗಳು, ಫಾಸ್ಫರಸ್ಗಳು ಪ್ರೆಸಿಪಿಟೇಟ್ ಆಗುವಂಥದ್ದು, ಅದು ತಳಭಾಗಕ್ಕೆ ಹೋಗಿ ಶೇಖರಣೆಯಾಗಿ ಅಲ್ಲೇ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆ ಜಾಸ್ತಿ ಆಗಿದೆ. ಸೊ ನಿಮಗೆ ಕಿಡ್ನಿ ಸ್ಟೋನ್ ಆಗಬಾರ್ದು ಅಂತೇಳಿ ಆದರೆ ನಿರಂತರವಾಗಿ ರೆಗ್ಯುಲರ್ ಆಗಿ ಜಾಸ್ತಿ ನೀರು ಕುಡೀರಿ. ಯೂರಿನ್ ಕಟ್ಟಿಕೊಳ್ಳುವಂಥ ಏನು ನಾವು ಹೇಳ್ತೇವೆ ಆಡು ಭಾಷೆಯಲ್ಲಿ, ಯೂರಿನ್ ಪಾಸ್ ಮಾಡಬೇಕಂತ ಅರ್ಜಿ ಬಂದಾಗೆಲ್ಲ ಹೋಗಿ ಯೂರಿನ್ ಪಾಸ್ ಮಾಡಿ. ಕೆಲವರು ನೀರು ಕುಡಿಯೋದನ್ನೇ ಕಡಿಮೆ ಮಾಡ್ತಾರೆ, ಯಾಕೆಂದರೆ ಗಡಿ ಹೋಗಿ ಎದ್ದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ತುಂಬ ಡೇಂಜರಸ್ ಸ್ಟ್ಯಾಂಡ್. ಹಾಗೆ ಮಾಡಲೇಬಾರ್ದು. ನೀವು ನೀರು ಕುಡಿದಷ್ಟು ಒಳ್ಳೆಯದು, ನಿಮ್ಮ ಕಿಡ್ನಿ ಆರೋಗ್ಯವಂತವಾಗಿರ್ತದೆ. ಮತ್ತು ಮೂತ್ರ ಪಾಸ್ ಮಾಡಬೇಕು ಅಂತೇಳಿ ಅರ್ಜಿ ಬಂದಾಗೆಲ್ಲ ನೀವು ಮೂತ್ರ ಪಾಸ್ ಮಾಡಬೇಕು. ಹಾಗೆ ಮಾಡಿದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಿಲ್ಲ, ಕಿಡ್ನಿ ಸ್ಟೋನ್ಸ್ ಆಗುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಈಗ ಕಿಡ್ನಿ ಸಂಬಂಧವಾಗಿ ಡಯಾಲಿಸಿಸ್ ಅನ್ನುವಂತಹ ಒಂದು ಶಬ್ದ ಇದೆ. ಈ ಡಯಾಲಿಸಿಸ್ ಅಂದರೆ ಏನು? ನೋಡಿ, ಕಿಡ್ನಿ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡಾಗ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡದೇ ಇದ್ದಾಗ ರಕ್ತದಲ್ಲಿ ಈ ಕಲ್ಮಶಗಳು ಶೇಖರಣೆ ಆಗುವಂಥದ್ದು. ಅದು ಈ ಬ್ಲಡ್, ಈಗ ತಾನೇ ಹೇಳಿದೆ, ಬ್ಲಡ್ ಯೂರಿಯಾ ಇರ್ಬೋದು,
ನೈಟ್ರೋಜನ್ ಇರ್ಬೋದು, ಯೂರಿಕ್ ಆ್ಯಸಿಡ್ ಇರ್ಬೋದು, ಸೀರಮ್ ಕ್ರಿಯಾಟಿನಿನ್, ಇವು ಒಂದು ಹಂತ. ಈಗ 0.4 to 1.5 ಸೀರಮ್ ಕ್ರಿಯಾಟಿನಿನ್ ಅಂತ ಹೇಳಿದೆ. ಕೆಲವರಿಗೆ 30-40 ಎಲ್ಲ ಇರ್ತದೆ ಈ ಸೀರಮ್ ಕ್ರಿಯಾಟಿನಿನ್. ಈಗ ಜಾಸ್ತಿ ಆದ ಕೂಡಲೇ ಭಾಳಷ್ಟು ತೊಂದರೆಗಳು, ಹಸಿವಿಲ್ಲದಿರುವುದು, ಬಾಯಿ ವಾಸನೆ ಬರುವುದು, ಮುಖ ಊದಿಕೊಳ್ಳುವುದು, ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ತದೆ. ಹೌದು, ಯೂರಿನ್ ಕ್ವಾಂಟಿಟಿ ಕಡಿಮೆ ಆಗ್ಬೋದು. ಎಲ್ಲ ಆದಾಗ ಕಿಡ್ನಿ ಫೇಲ್ ಆದಾಗ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಈ ರಕ್ತವನ್ನು ಪರಿಶುದ್ಧ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಏನು ಹೇಳುತ್ತೇವೆ ಅಂದರೆ ಡಯಾಲಿಸಿಸ್ ಅಂತ ಹೇಳ್ತೇವೆ. ಡಯಾಲಿಸಿಸ್ ಅಂದರೆ ಮಲಿನಗೊಂಡ ರಕ್ತದಿಂದ ಈ ಮಲಿನಯುಕ್ತ ರಾಸಾಯನಿಕಗಳನ್ನು ತೆಗೆಯುವ ಪ್ರಕ್ರಿಯೆಗೆ ಡಯಾಲಿಸಿಸ್ ಅಂತ ಹೇಳ್ತೇವೆ ನಾವು. ಇದೇನು ಮಾಡ್ತಾರೆ ಅಂದರೆ ಇದರಲ್ಲಿ 2 ರೀತಿಯ ಡಯಾಲಿಸಿಸ್ ಇದೆ. ಒಂದು ಪೆರಿಟೋನಿಯಲ್ ಡಯಾಲಿಸಿಸ್, ಇನ್ನೊಂದು ಹೀಮೋಡಯಾಲಿಸಿಸ್ ಅಂತೇಳಿ. ಹೆಚ್ಚಿನ ಕಡೆಯಲ್ಲಿ ಇರುವಂಥದ್ದು ಹೀಮೋಡಯಾಲಿಸಿಸ್. ಇದು ಏನಾಗ್ತದೆ ಅಂತ ಹೇಳಿದರೆ ಒಂದು ಡಯಾಲೈಸರ್ ಅಂತ ಒಂದು ಮೆಷಿನ್ ಇರುತ್ತದೆ. ಡಯಾಲೈಸರ್ ಮೆಷಿನಿಗೆ ಇದು ನಮ್ಮ ದೇಹದ ರಕ್ತವನ್ನು ಆ ಮೆಷಿನಿಗೆ ಹೋಗ್ತದೆ. ಅದರಲ್ಲಿ ಡಯಾಲೈಸರ್ ಅಂತ ಒಂದು ದ್ರಾವಣ ಇರ್ತದೆ. ಅದು ಒಂದು ಏಕಮುಖವಾಗಿ ಚಲನೆ ಆಗ್ತಾ ಇರ್ತದೆ. ಒಂದು ಕಡೆಯಿಂದ ನಮ್ಮ ಮಲಿನಗೊಂಡ ರಕ್ತ ಹೋಗ್ತಾ ಇದೆ, ಇನ್ನೊಂದು ಕಡೆಯಿಂದ ಈ ದ್ರಾವಣ ಇರ್ತದೆ. ಯಾವುದು? ಇದು ಡಯಾಲೈಸರ್ ದ್ರಾವಣ ಅಂತ ನಾವು ಹೇಳ್ತೀವಿ. ಅದು ಏಕಮುಖವಾಗಿ ಚಲನೆ ಆದಾಗ ಅದರ ನಡುವೆ ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್, ವಿಸರಣ ಆಗುವಂತಹ ಒಂದು ಪಾಸ್ ಆಗುವಂತಹ ಒಂದು ಪೊರೆ ಇರ್ತದೆ. ಇದೇನಾಗ್ತದೆ ಅಂದರೆ ನಮ್ಮ ರಕ್ತದಲ್ಲಿ ಅತಿ ಹೆಚ್ಚಿನ ಕಾನ್ಸಂಟ್ರೇಟ್ ಇರುವಂಥ ಯೂರಿಕ್ ಆ್ಯಸಿಡ್ ಎಲ್ಲ ದ್ರಾವಣಗಳು ಆ ಡಯಾಲೈಸರಲ್ಲಿ ಇದರ ಸಾಂದ್ರತೆ ಕಡಿಮೆ ಇದ್ದಾಗ ಹೆಚ್ಚಿನ ಸಾಂದ್ರತೆ ಇರುವ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅದು ಶಿಫ್ಟ್ ಆಗುವಂಥದ್ದು. ಇದು ಡಯಾಲಿಸಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಹೆಚ್ಚಿನ ಕಡೆ ಮಾಡುವಂಥ ಹೀಮೋಡಯಾಲಿಸಿಸ್ ಅಂತೇಳಿ. ಪರಿಶುದ್ಧ ರಕ್ತದಲ್ಲಿರುವ ಮಲಿನಗಳು ಆ ಪೊರೆಯ ಮುಖಾಂತರ ಹೋಗಿ ಆ ದ್ರಾವಣಕ್ಕೆ ಸೇರಿಕೊಳ್ತದೆ, ರಕ್ತ ಪರಿಶುದ್ಧವಾಗ್ತದೆ. ಒಮ್ಮೆ ಡಯಾಲಿಸಿಸ್ ಮಾಡಲಿಕ್ಕೆ ಸಾಮಾನ್ಯವಾಗಿ 2ರಿಂದ 3 ಗಂಟೆ ಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ಡಯಾಲಿಸಿಸ್ಗೆ 600ರಿಂದ 800 ರೂಪಾಯಿ ಮಾಡ್ತಾರೆ. ವಾರದಲ್ಲಿ ಒಂದು ರೋಗಿಯ ನಮ್ಮ ಕಿಡ್ನಿ ಎಷ್ಟು ಡ್ಯಾಮೇಜ್ ಆಗಿದೆ ಎಂಬುದನ್ನು ನಿರ್ಧರಿಸಿ ವಾರದಲ್ಲಿ 2 ಅಥವಾ 3 ಬಾರಿ 4 ಬಾರಿ, ಕೆಲವೊಮ್ಮೆ ದಿನ ಕಿಡ್ನಿಯ ಡಯಾಲಿಸಿಸ್ ಮಾಡೋಲಿಕ್ಕೂ ಸಹ ವೈದ್ಯರು ಹೇಳ್ತಾರೆ. ಎಷ್ಟು ಸಲ ಮಾಡಬೇಕು, ಯಾವಾಗೆಲ್ಲ ಮಾಡಬೇಕು ಅನ್ನೋದನ್ನು ವೈದ್ಯರು ನಿಲ್ಲಿಸ್ತಾರೆ. ಒಟ್ಟಿನಲ್ಲಿ ಒಂದು ತಿಂಗಳಿಗೆ ಸಾಧಾರಣ 15ರಿಂದ 20 ಸಾವಿರ ಖರ್ಚು ಡಯಾಲಿಸಿಸ್ ಮಾಡಿಸುವವನಿಗೆ ಖಂಡಿತವಾಗಿಯೂ ಕಿಡ್ನಿ ಹಾಳಾದರೆ ಇರ್ತದೆ. ಕಿಡ್ನಿ ಕಸಿ ಮಾಡಲಿಕ್ಕೆ ಸಾಧಾರಣ 4ರಿಂದ 5 ಲಕ್ಷ ಬೇಕಾಗ್ತದೆ. ಈ ಡಯಾಲಿಸಿಸ್ ಮಾಡಿಸುವಾಗ ತಿಂಗಳಿಗೆ 10ರಿಂದ 15 ಸಾವಿರ ಖರ್ಚು ಖಂಡಿತವಾಗಿ ಇರ್ತದೆ. ಕೆಲವೊಂದು ಕಡೆ ಫ್ರೀಯಾಗಿ ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ BPL ಕಾರ್ಡ್ ಹೋಲ್ಡ್ನವರಿಗೆ ಫ್ರೀಯಾಗಿ ಮಾಡ್ತಾರೆ. ಬಟ್ ಒಮ್ಮೆ ಡಯಾಲಿಸಿಸ್ ಮಾಡಲಿಕ್ಕೆ ಶುರುವಾದರೆ ಮತ್ತೆ ನಿರಂತರವಾಗಿ ಅದು ಮಾಡಿಸ್ಕೊಂಡೇ ಇರಬೇಕಾಗತ್ತೆ. ಅದು ಆಗಬಾರ್ದು ಅಂತ ಹೇಳಿದರೆ ಕಿಡ್ನಿ ಕಸಿ ಮಾಡಬೇಕಾಗತ್ತೆ. ಇನ್ನೊಂದು ನಾನು ಹೇಳಿದೆ ಪೆರಿಟೋನಿಯಲ್ ಡಯಾಲಿಸಿಸ್. ಅದು ಹೆಚ್ಚಿನ ಎಲ್ಲ ಕಡೆ ಅವರ ಸೌಲಭ್ಯ ಇಲ್ಲ. ಅದೊಂದು ಕ್ಯಾಥೆಟರ್, ನಮ್ಮ ಕಿಬ್ಬೊಟ್ಟೆಯಲ್ಲಿ ಒಂದು ಪ್ಲಾಸ್ಟಿಕ್ ನಳಿಕೆ ಕ್ಯಾಥೆಟರ್ ಅಂತ ಹೇಳ್ತೇವೆ. ಅದರಲ್ಲಿ ನಮ್ಮ ದ್ರಾವಣವನ್ನು ಅದರಲ್ಲಿ ಇಟ್ಟಿರ್ತಾರೆ. ಇದು ಡಯಾಲಿಸಿಸ್ ದ್ರಾವಣ ಅದರಲ್ಲಿ ಇರ್ತದೆ. ನಮ್ಮ ರಕ್ತ ಅದರ ಮುಖಾಂತರ ಹೋಗಿ ಮಲಿನಗೊಂಡಂತಹ ರಾಸಾಯನಿಕಗಳು ಆ ದ್ರಾವಣಕ್ಕೆ ಸೇರಿಕೊಳ್ತದೆ, ರಕ್ತ ಪರಿಶುದ್ಧವಾಗುವಂಥದ್ದು. ಬಟ್ ಅದರಲ್ಲಿ ತುಂಬ ನಾವು ಪ್ಲಾಸ್ಟಿಕ್ ನಳಿಕೆ ಕ್ಯಾಥೆಟರನ್ನು ಹೊಟ್ಟೆಯ ಕಿಬ್ಬೊಟ್ಟೆಯ ಒಳಭಾಗದಲ್ಲಿ ಇಡುವ ಕಾರಣದಿಂದ ಅಲ್ಲಿ ಸೋಂಕು ತಗಲುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಹೆಚ್ಚಿನ ಕಡೆಗಳಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಜಾಸ್ತಿ ಮಾಡೋದಿಲ್ಲ. ಈ ನಮ್ಮ ರೆಗ್ಯುಲರ್ ಹೀಮೋಡಯಾಲಿಸಿಸನ್ನೇ ಮಾಡ್ತಾರೆ. ಹೀಮೋಡಯಾಲಿಸಿಸ್ ಮಾಡಿಸುವ ಅವಶ್ಯಕತೆ ಕಿಡ್ನಿ ಹಾಳಾದ ಎಲ್ಲರಿಗೂ ಸಹ ರಕ್ತ ಪರಿಶುದ್ಧ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವೀಕ್ಷಕ ಬಂದವರೇ, ಹೊಸಕುರಲ ವಿಶೇಷ ಮಾತುಕತೆಯಲ್ಲಿ ನಾವು ಇವತ್ತು ವಿಶ್ವ ಕಿಡ್ನಿ ದಿನಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈ ದಿನಾಚರಣೆ ಯಾಕಾಗಿ, ಕಿಡ್ನಿ ಅಂದರೆ ಏನು, ಇದರಿಂದ ನಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮಗಳು, ಈ ಕಿಡ್ನಿಯ ರೋಗ ಲಕ್ಷಣಗಳು, ಇದೆಲ್ಲವನ್ನು ವಿವರಿಸ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗ ಡಾಕ್ಟರ್, ಈಗ ಕಿಡ್ನಿಯ ರೋಗವನ್ನು ಪತ್ತೆ ಹಚ್ಚುವುದು ಹೇಗೆ, ಡಯಾಲಿಸಿಸ್ ಅಂದರೆ ಏನು, ಸಾಕಷ್ಟು ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ. ಈಗ ಕಿಡ್ನಿ ರೋಗ ಅಂತ ಬರ್ತದೆ ಅಂತ ಇದ್ದರೆ ನಾವು ಇದನ್ನು ಹೇಗೆ ಪತ್ತೆ ಹಚ್ಚಬಹುದು? ಈಗ ತಾನೇ ಹೇಳಿದೆ ನಾನು, ಕಿಡ್ನಿ ರೋಗಗಳಿಗೆ ಕೆಲವೊಂದು ಸಿಂಪ್ಟಮ್ಸ್ಗಳಿದೆ ಅಂಥೇಳಿ. ಹಸಿವಿಲ್ಲದಿರುವುದು, ನಿದ್ರಾಹೀನತೆ, ಬಾಯಿ ವಾಸನೆ ಬರುವಂಥದ್ದು, ಮತ್ತು ಮೂತ್ರದ ಪ್ರಮಾಣ ಕಡಿಮೆ ಆಗುವಂಥದ್ದು, ಮತ್ತು ಮೂತ್ರ ಉರಿಯೂತ ಇರುವಂಥದ್ದು, ಮೂತ್ರದ ಬಣ್ಣ ಬದಲಾಗುವಂಥದ್ದು, ಮೂತ್ರದಲ್ಲಿ ನೊರೆ ಬರುವಂಥದ್ದು, ಇವೆಲ್ಲವನ್ನ ಅಂಶಗಳನ್ನು ಕ್ಲಿನಿಕಲ್ ಸಿಂಪ್ಟಮ್ಸನ್ನು ಡಾಕ್ಟ್ರುಗಳಿಗೆ ಗೊತ್ತಾಗ್ತದೆ. ಮುಖ ಊದಿಕೊಳ್ಳುವಂಥದ್ದು. ಅದರ ಜೊತೆಗೆ ಕೆಲವೊಂದು ಟೆಸ್ಟ್ಗಳು, ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ನಾವು ಹೇಳ್ತೇವೆ. ಅದನ್ನು ಕಿಡ್ನಿಯ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸುವಂಥ ಪರೀಕ್ಷೆ. ಬಹಳ ಅದೇನು ದೊಡ್ಡ ಪರೀಕ್ಷೆ ಏನಲ್ಲ. ಸಿಂಪಲ್ ರಕ್ತ ಪರೀಕ್ಷೆಯ ಮುಖಾಂತರ ಇದು ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂತ ಹೇಳೋದನ್ನು ನಾವು ಚೆಕ್ ಮಾಡ್ತೇವೆ. ಕ್ರಿಯಾಟಿನಿನ್ ಅಂತ, ಸೀರಮ್ ಕ್ರಿಯಾಟಿನಿನ್ ಅಂತೇಳಿ ಇದನ್ನು ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಪ್ಲಸ್ ಸಿಂಪಲ್ ಯೂರಿನ್ ಅನಾಲಿಸಿಸನ್ನು ಮಾಡ್ತಾರೆ. ಮಿಡ್ ಸ್ಟ್ರೀಮ್ ಯೂರಿನ್ ಅಂತ ಹೇಳ್ತೇವೆ. ಯೂರಿನ್ನ ಅದರ ಸಾಂದ್ರತೆ, ಅದರ ಕಲರು, ಅದರಲ್ಲಿರುವಂತಹ ಪ್ರೋಟೀನ್ಗಳು. ಸಾಮಾನ್ಯವಾಗಿ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗಲಿಲ್ಲ ಅಂತ ಹೇಳಿದರೆ
ಏನು ಸೋಸಿ ದೇಹಕ್ಕೆ ಸೇರಬೇಕಾದಂಥ ಪ್ರೋಟೀನ್ ಲಾಸ್ ಆಗ್ತದೆ. ಜಾಸ್ತಿ ಪ್ರೋಟೀನ್ ನಮ್ಮ ಆಲ್ಬುಮಿನ್ ಅನ್ನೋದು ನಮ್ಮ ಯೂರಿನಲ್ಲಿ ಇದ್ದರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಸೊ ಈ ಪರೀಕ್ಷೆಗಳು ವೆರಿ ಸಿಂಪಲ್ ಪರೀಕ್ಷೆಗಳು. ಕೆಲವೊಂದು ಸಮಯದಲ್ಲಿ ಈ ಪರೀಕ್ಷೆಗಳ ಜೊತೆಗೆ ಅಲ್ಟ್ರಾಸೌಂಡ್ ಮಾಡ್ತಾರೆ. ಅಂದರೆ ಸ್ಕ್ಯಾನ್ ಮುಖಾಂತರ ಕಿಡ್ನಿ ಸರಿಯಾಗಿದೆಯಾ, ಅದರ ಜಾಗದಲ್ಲಿ ಸರಿಯಾಗಿದೆಯಾ, ಅದರ ಇದು ಮೂತ್ರದಲ್ಲಿ ಸ್ಟೋನ್ ಇದೆಯಾ, ಇದು ಕಿಡ್ನಿ ಒಳಗಡೆ ಸ್ಟೋನ್ ಇದೆಯಾ, ಎಲ್ಲವನ್ನು ಸಹ ಅಲ್ಟ್ರಾಸೌಂಡಲ್ಲಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಕೆಲವೊಂದು ಸ್ಪೆಸಿಫಿಕ್ ಸಿಂಪ್ಟಮ್ಸ್ಗಳು ಇದ್ದರೆ, ಕಿಬ್ಬೊಟ್ಟೆಯಲ್ಲಿ ವಿಪರೀತವಾದ ನೋವಿದೆ ಅಂತೇಳಿ ಆದರೆ ಯೂರಿನ್ ಪಾಸ್ ಮಾಡಬೇಕಂತ ಆಗೋದು ಬರುವುದಿಲ್ಲ ಅಂತೇಳಿ ಆದರೆ ಕಿಡ್ನಿ ಸ್ಟೋನ್ ಇರ್ಬೋದು ಅಂತ ವೈದ್ಯರು ನಿರ್ಧರಿಸ್ತಾರೆ. ಆವಾಗ ಸ್ಕ್ಯಾನ್ ಮಾಡಿದಾಗ ಕಿಡ್ನಿ ಸ್ಟೋನ್ ಇದ್ದರೆ ಗೊತ್ತಾಗುವಂಥದ್ದು. ಒಟ್ಟಿನಲ್ಲಿ ಬಹಳ ಸುಲಭವಾದಂಥ ಪರೀಕ್ಷೆಗಳ ಮುಖಾಂತರ ಕಿಡ್ನಿ ರೋಗಗಳನ್ನು ರೋಗದ ಲಕ್ಷಣಗಳ ಜೊತೆ ತಾಳೆ ಹಾಕಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಖಂಡಿತವಾಗಿ ಸಹ ಇದೇನು ದೊಡ್ಡ ಇದು ಕಂಡುಹಿಡಿಯಲಿಕ್ಕೆ ಆಗದಂತಹ ರೋಗ ಅಲ್ಲ, ಬಹಳ ಸುಲಭವಾಗಿ ಪತ್ತೆ ಹಚ್ಚಬಹುದು ಮತ್ತು ಅಷ್ಟೇ ಸುಲಭವಾಗಿ ಈ ಕಿಡ್ನಿ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಈಗ ನಾವು ಪತ್ತೆ ಹಚ್ಚಲಿಕ್ಕೆ ಸುಲಭ ಆದರೆ ಇದನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ವಿಧಾನಗಳಿವೆ? ತಡೆಗಟ್ಟಲಿಕ್ಕೂ ಅಷ್ಟೇ ಒಂದು ಇದೇನು ದೊಡ್ಡ ನಾವು ವಿಶೇಷವಾದಂಥ ಮುತುವರ್ಜಿ ವಹಿಸಬೇಕಂತೇನಿಲ್ಲ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವಂಥದ್ದು, 3 ರಿಂದ 4 ಲೀಟರ್ ನೀರು. ದಿ ಬೆಸ್ಟ್ ಮೆಡಿಸಿನ್ ಈಸ್ ವಾಟರ್. ನಾನು ಪದೇ ಪದೇ ನಮ್ಮ ಕೇಳುಗರಿಗೆ ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿರಿ, ನಿಮಗೆ ಯಾವ ರೋಗನೂ ಬರೋದಿಲ್ಲ, ಯಾವ ಮೆಡಿಸಿನ್ ಅವಶ್ಯಕತೆಯೂ ಇಲ್ಲ. ನಿಮ್ಮ ಕಿಡ್ನಿನೂ ಚೆನ್ನಾಗಿರುತ್ತದೆ, ನಿಮ್ಮ ದೇಹದ ಎಲ್ಲ ಅಂಗಗಳು ಚೆನ್ನಾಗಿರ್ತದೆ. ದ ಬೆಸ್ಟ್ ಮೆಡಿಸಿನ್ ಈಸ್ ವಾಟರ್, ನಂಬರ್ 1. ನಂಬರ್ 2, ದೈನಂದಿನ ದೈಹಿಕ ಚಟುವಟಿಕೆಗಳು. ನೀವು ಸ್ವಿಮ್ಮಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಅಥವಾ ಶಟ್ಲ್ ಆಡುವಂಥದ್ದು ಇರ್ಬೋದು, ಅಥವಾ ಸೈಕ್ಲಿಂಗು, ಯಾವುದೇ ರೀತಿಯ ದೈಹಿಕ ಪರಿಶ್ರಮ ಇರುವಂಥ ಕೆಲಸ ದಿನಕ್ಕೆ 45 ಮಿನಿಟ್ಸ್ 30 to 45 ಮಿನಿಟ್ಸ್ ನೀವು ದೈಹಿಕ ಪರಿಶ್ರಮ ಇರುವಂತಹ ಇಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ನಿಮಗೆ ಹೃದಯ ರೋಗ ಬರೋದಿಲ್ಲ, BP ಬರೋದಿಲ್ಲ, ಶುಗರು ಬರೋದಿಲ್ಲ, ಕಿಡ್ನಿ ತೊಂದರೆಗಳು ಬರೋದಿಲ್ಲ. ಆರೋಗ್ಯವಂತರಾಗಿ ನೀವು 100 ವರ್ಷ ಬದುಕಲಿಕ್ಕೆ ಸಾಧ್ಯ. ಇದನ್ನು ನೀವು ಮಾಡಬೇಕು. ಪ್ಲಸ್ ಮದ್ಯಪಾನ ಧೂಮಪಾನದಿಂದ ಕ್ಯಾನ್ಸರು ಬರ್ತದೆ, ಹಾರ್ಟ್ ಪ್ರಾಬ್ಲಮು ಬರ್ತದೆ, ಲಂಗ್ ಕ್ಯಾನ್ಸರು ಬರ್ತದೆ, ಬಾಯಿ ಕ್ಯಾನ್ಸರು ಬರ್ತದೆ, ಕಿಡ್ನಿ ರೋಗ ಬರ್ತದೆ. ಒಂದು ರೀತಿಯಲ್ಲಿ ಎಲ್ಲ ರೋಗಗಳಿಗೂ ನಾವು ಆಹ್ವಾನ ಕೊಟ್ಟ ಹಾಗೆ, ಖಂಡಿತವಾಗಿ ನಾವು ಕರೆದು ಪೆಟ್ಟು ತಿಂದ ಹಾಗೆ, ಮನೆಗೆ ಕರೆದ ಹಾಗೆ ಕೋಲು ಕೊಟ್ಟು ಪೆಟ್ಟು ತಿನ್ನುವುದು ಅಂತ ಹೇಳಿದ್ರು. ಇದು ಏನಾಗ್ತದೆ ಅಂತ ಹೇಳಿದರೆ ಜನರಿಗೆ ಗೊತ್ತಿದೆ ಅದು ತಿಂದರೆ ತೊಂದರೆ ಆಗ್ತದೆ ಅಂತ ಹೇಳಿ ಕ್ಷಣಿಕ ಸುಖಕ್ಕಾಗಿ ನಮ್ಮ ಜೀವನವನ್ನು, ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಧೂಮಪಾನ, ಮದ್ಯಪಾನ ಖಂಡಿತವಾಗಿ ಮಾಡಬೇಡಿ. ನಿಮ್ಮ ದೇಹದ ಎಲ್ಲ ಅಂಗಗಳನ್ನು ನೀವು ಅದನ್ನು ಇಫ್ ಯು ಬರ್ನ್ ಸಿಗರೇಟ್ ಇಂಟು ಆ್ಯಶಸ್, ಸಿಗರೇಟ್ ವಿಲ್ ಬರ್ನ್ ಯು ಇಂಟು ಆ್ಯಶಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಸಿಗರೇಟನ್ನು ನೀವು ಬೂದಿ ಮಾಡಿದರೆ ಅದು ನಿಮ್ಮ ದೇಹವನ್ನೇ ಬೂದಿ ಮಾಡ್ತದೆ ಅಂತ ಒಂದು ಮಾತಿದೆ. ಈಗ ಮತ್ತೆ ಆಗ ಒಂದು ಮಾತು ಹೇಳಿದೆ ನಾನು, ಮೆಡಿಸಿನ್ಸ್, ಇಫ್ ಯು ನೀವು ತಿನ್ನುವ ಆಹಾರ ಔಷಧಿಯಂತೆ ತಿನ್ನಬೇಕಂತೆ. ನೀವು ತಿನ್ನುವ ಆಹಾರ ಔಷಧಿಯಂತೆ ತಿನ್ನಬೇಕು. ಆದರೆ ಏನಾಗಿದೆ ಅಂತ ಹೇಳಿದರೆ ನಾವು ಔಷಧಿಯನ್ನೇ ಆಹಾರವನ್ನಾಗಿ ತಿಂತಾ ಇದ್ದೇವೆ. ನಾವು ತಿನ್ನುವ ಆಹಾರದ ಬಗ್ಗೆ ವೆನ್ ದ ಡಯಟ್ ಈಸ್ ರಾಂಗ್, ನೋ ನೀಡ್ ಆಫ್ ಮೆಡಿಸಿನ್. ವೆನ್ ದ ಡಯಟ್ ಈಸ್ ರೈಟ್, ನೋ ನೀಡ್ ಆಫ್ ಮೆಡಿಸಿನ್. ವೆನ್ ದ ಡಯಟ್ ಈಸ್ ರಾಂಗ್, ಮೆಡಿಸಿನ್ ಆಫ್ ನೋ ಯೂಸ್ ಅಂತ. ನಿಮಗೆ ಔಷಧಿ ಖಂಡಿತವಾಗಿ ಪ್ರಯೋಜನ ಆಗಲಿಕ್ಕಿಲ್ಲ. ಸೊ ಇದರ ಜೊತೆಗೆ ಕೆಲವೊಂದು ಸರಿಯಾದ ಕಾಲಕ್ಕೆ 6 ರಿಂದ 8 ಗಂಟೆಗಳ ಕಾಲ ಸರಿಯಾದ ನಿದ್ರೆ ಇದ್ದರೆ ನಮ್ಮ ದೇಹದ ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತು ನಿಮ್ಮ ದೇಹದ ತೂಕದ ಬಗ್ಗೆ ನಿಯಂತ್ರಣ ಇರಬೇಕು. ಒಬೇಸಿಟಿ, ಒಂದು ಮಾತಿದೆ, ಒಬೇಸಿಟಿ ಡಸಂಟ್ ರನ್ ಇನ್ ಫ್ಯಾಮಿಲೀಸ್ ಅಂಥೇಳಿ, ಬಟ್ ನೋಬಡಿ ರನ್ಸ್ ಇನ್ ದ ಫ್ಯಾಮಿಲಿ. ಅಂದರೆ ಸ್ಥೂಲಕಾಯ ನಮ್ಮ ವಂಶ ಪಾರಂಪರ್ಯವಾಗಿ ಬರುವುದಲ್ಲ, ಅವರ ವಂಶದಲ್ಲಿ ಯಾರೂ ಓಡಾಡುವುದಿಲ್ಲ, ಅದಕ್ಕೆ ಅವರಿಗೆ ಸ್ಥೂಲಕಾಯ ಬರ್ತದೆ ಅಂಥೇಳಿ. ಈ ಒಬೇಸಿಟಿ ಅನ್ನೋದನ್ನು, ನಮ್ಮ ದೇಹದ ಸ್ಥೂಲಕಾಯವನ್ನು ಕಡಿಮೆ ಮಾಡಿಕೊಳ್ಬೇಕಂತ ಹೇಳಿದರೆ ರೆಗ್ಯುಲರ್ ಫಿಟ್ನೆಸ್ ರೆಜಿಮನ್ನು ಯೂಸ್ ಮಾಡಿದರೆ ಖಂಡಿತವಾಗಿಯೂ ದೇಹದಲ್ಲಿರೋ ಬೊಜ್ಜಿನ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ. ಹೃದಯಾಘಾತವನ್ನು ತಪ್ಪಿಸ್ಬೋದು, BP ತಪ್ಪಿಸ್ಬೋದು, ಶುಗರನ್ನು ತಪ್ಪಿಸ್ಬೋದು, ಕಿಡ್ನಿ ತೊಂದರೆಗಳನ್ನು ತಪ್ಪಿಸ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಕಿಡ್ನಿಯ ಯಾವುದೇ ತೊಂದರೆ ಇಲ್ಲದೆ. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಮಾತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಔಷಧಿಗಳನ್ನು ದಯವಿಟ್ಟು ಅನಗತ್ಯವಾಗಿ ತೆಗೆದುಕೊಳ್ಬೇಡಿ. ಟೂ ಮಚ್ ಆಫ್ ಮೆಡಿಸಿನ್ ಈಸ್ ಆಲ್ವೇಸ್ ವೆರಿ ಡೇಂಜರಸ್. ಅನಾಲ್ಜೆಸಿಕ್ಕನ್ನು ಚಾಕ್ಲೇಟ್ ಥರ ತಿನ್ನೋದನ್ನು ಹವ್ಯಾಸವಾಗಿ ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ನೋವುಗಳಿಗೆ ನೋವನ್ನು ಅನುಭವಿಸಿ, ಅತಿಯಾದ ನೋವಿದ್ದರೆ ಮಾತ್ರ ಅನಾಲಿಸಿಕ್ಸ್. ಯಾವುದೇ ಕಾರಣಕ್ಕೂ ವೈದ್ಯರ ಅನುಮತಿ ಇಲ್ಲದೆ ಔಷಧಿಗಳನ್ನು ತೆಗೆದುಕೊಳ್ಬೇಡಿ. ನಾನು ತಿಳಿದ ಹಾಗೆ ಕೆಲವು ಜನ ಇದ್ದಾರೆ, ದಿನಾ ಒಂದು 500 ಮಿಲಿಗ್ರಾಮ್ ಪ್ಯಾರಾಸಿಟಮಾಲ್ ತಗೊಳ್ತಾರೆ. ಅದು ಯಾಕೆ? ಅದು ಎಲ್ಲಿಯಾದರೂ ತಲೆನೋವು ಬಂದರೆ ನನ್ನ ಮೂಡೆಲ್ಲ ಅಪ್ಸೆಟ್ ಆಗ್ತದೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ತೆಗೆದುಕೊಳ್ಳೋದು ಅಂತ ಹೇಳಿ ಮುಂಜಾಗ್ರತೆಗೆ.
ಈ ರೀತಿ ಮಾಡೋದರಿಂದ ಏನನ್ನೂ ನೀವು ಸಾಧಿಸಲಿಕ್ಕಾಗೋದಿಲ್ಲ. ಯಾಕೆಂದರೆ ನೀವು ತಿನ್ನುವ ಪ್ರತಿಯೊಂದು ಆಹಾರ, ಔಷಧಿ ಎಲ್ಲವೂ ಸಹ ಲಿವರ್ಗೆ ಡ್ಯಾಮೇಜ್ ಮಾಡ್ತದೆ, ಕಿಡ್ನಿಗೆ ಡ್ಯಾಮೇಜ್ ಮಾಡ್ತದೆ. ಅನಾಲಿಸಿಕ್ಸ್ ಖಂಡಿತವಾಗಿ ಸಹ ಲಿವರ್ ಸಿರೋಸಿಸ್ಸಿಗೂ ತೊಂದರೆ ಮಾಡ್ತದೆ, ಕಿಡ್ನಿ ಪ್ರಾಬ್ಲಮ್ಗಳಿಗೂ ತೊಂದರೆಗಳಿಗೂ ಕಾರಣ ಆಗ್ತದೆ. ಸೊ ಈ ಕಾರಣದಿಂದ ದಯವಿಟ್ಟು ಔಷಧಿಗಳನ್ನು ವೈದ್ಯರ ಅನುಮತಿ ಇಲ್ಲದೆ, ವೈದ್ಯರ ಸೂಚನೆ ಇಲ್ಲದೆ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ನಿಮಗಿರುವುದು 2 ಕಿಡ್ನಿ, ಆ 2 ಕಿಡ್ನಿಗಳನ್ನು ನೀವು 100 ವರ್ಷಗಳ ಕಾಲ ಚೆನ್ನಾಗಿ ಇಟ್ಕೊಂಡ್ರೆ ನೀವು ಸುಖವಾಗಿ ಸಂತಸದಿಂದ ಕುಟುಂಬದ ಜೊತೆ ಬದುಕಲಿಕ್ಕೆ ಸಾಧ್ಯ ಅಂತ ನಾನು ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ವಿಶ್ವ ಕಿಡ್ನಿ ದಿನಾಚರಣೆ. ಒಂದು ಕಿಡ್ನಿ ಡಯಾಲಿಸಿಸ್ಗೆ 600 ರಿಂದ 800 ರೂಪಾಯಿ, ತಿಂಗಳಿಗೆ 10 ರಿಂದ 15 ಸಾವಿರ ರೂಪಾಯಿ ಬೇಕಾಗ್ತದೆ. ಕಿಡ್ನಿ ಕಸಿ ಮಾಡಲಿಕ್ಕೆ 5 ಲಕ್ಷ ಬೇಕಾಗ್ತದೆ. 700 ಕೋಟಿಯಲ್ಲಿ 75 ಕೋಟಿ ಜನ ಕಿಡ್ನಿ ಸಂಬಂಧಿ ರೋಗಗಳಿಂದ ಬಳಲ್ತಾ ಇದ್ದಾರೆ. ನಮ್ಮ ಜೀವನ ಶೈಲಿಯನ್ನು, ಆಹಾರ ಪದ್ಧತಿಯನ್ನು ನಾವು ಬದಲಿಸಿಕೊಂಡ್ರೆ ಕಿಡ್ನಿಗೆ ಯಾವುದೇ ತೊಂದರೆ ಇಲ್ಲದೆ ನಾವು ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಮಲ್ಲಿ ಒಂದು ಮಾತೇ ಇದೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳಿಕೊಂಡು. ಮತ್ತೊಂದು ಹಿರಿಯರು ಹೇಳೋದು, ಏರು ಬೆವರು ಜಪಡವಲೆಕ ಬೆನ್ಪೆನ ಆಗಿದ ಅಲಸಿ ಕಿಜ್ಜಿ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಮುಖ್ಯವಾದಂಥ ಮಾತು. ದೈಹಿಕ ಪರಿಶ್ರಮ ಇರುವಂತಹ ಕೆಲಸ ನೀವು ಮಾಡಿದರೆ ನಿಮಗೆ ಯಾವುದೇ ರೀತಿಯ ಔಷಧಿಗಳ ಅಗತ್ಯ ಇಲ್ಲ, ವೈದ್ಯರ ಅಗತ್ಯನೂ ಇಲ್ಲ ಅಂತ ಹೇಳಕ್ಕೆ ನಾನು ಈ ಎಲ್ಲ ಮಾತುಗಳನ್ನು, ಹಿರಿಯರ ಮಾತುಗಳಲ್ಲಿ ಸತ್ಯ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತ ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲ ಹಿರಿಯರ ಮಾತುಗಳನ್ನು ನೆನಪಿಟ್ಟುಕೊಂಡು ನಾವು ನಮ್ಮ ಜೀವನ ಶೈಲಿ, ನಮ್ಮದಾದಂತಹ ಆಹಾರ ಪದ್ಧತಿಗಳು, ಆಕರ್ಷಣೀಯವಾದಂತಹ ಕ್ಷಣಿಕ ಆ ಒಂದು ಸುಖಕ್ಕಾಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ, ನಮ್ಮ ಕಿಡ್ನಿ, ನಮ್ಮ ಹೃದಯ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂತಹದ್ದು. ಹಾಗಾಗಿ ನಮ್ಮ ಆ ಕಿಡ್ನಿಯನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮಗೆ ದೇವರು ಕೊಟ್ಟಂತಹ ಅತ್ಯಮೂಲ್ಯವಾದಂತಹ ಯಂತ್ರಗಳು ಅವೆಲ್ಲವೂ ನಮ್ಮ ದೇಹದಲ್ಲಿ. ನಾವು ಖಂಡಿತವಾಗಿಯೂ ಆವಿಷ್ಕಾರ ಮಾಡಿಕೊಂಡು ಅದನ್ನು ಮಾಡಬೇಕಿದ್ರೆ ಎಷ್ಟು ಖರ್ಚಿದೆ ಅಂತೇಳಿ ಡಾಕ್ಟರ್ ಹೇಳಿದರು. ಹಾಗಾಗಿ ನಮ್ಮ ಕಿಡ್ನಿಯನ್ನು ಕಾಪಾಡಿಕೊಳ್ಳುವ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಈ ಮಾಹಿತಿಯಿಂದ ನಿಮಗೆ ಖಂಡಿತವಾಗಿಯೂ ಉಪಯೋಗವಾಗಲಿ ಅಂತ ಹೇಳಿಕೊಳ್ಳುತ್ತಾ, ವಿಶ್ವ ಕಿಡ್ನಿ ದಿನಾಚರಣೆ ಈ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.